ಮಂಗಳೂರು ನಗರ ಹೊರವಲಯದ ವಳಚಿಲ್ ಶ್ರೀನಿವಾಸ್ ಕಾಲೇಜಿನ ಕಿರಿಯ ವಿದ್ಯಾರ್ಥಿಯೋರ್ವನಿಗೆ ರ್ಯಾಗಿಂಗ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳಾದ 9 ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಶ್ರೀನಿವಾಸ್ ಕಾಲೇಜಿನ ಮೊದಲ ವರ್ಷದ ಬಿ ಫಾರ್ಮಾ ಕಲಿಯುತ್ತಿದ್ದ ಕೇರಳ ಮೂಲದ ವಿದ್ಯಾರ್ಥಿ ರ್ಯಾಗಿಂಗ್ಗೆ ಒಳಗಾಗಿದ್ದು, ಅದೇ ಕಾಲೇಜಿನ ದ್ವಿತೀಯ ಹಾಗೂ ತೃತೀಯ ವರ್ಷದ ಬಿ ಫಾರ್ಮಾ ವಿದ್ಯಾರ್ಥಿಗಳು ರ್ಯಾಗಿಂಗ್ ನಡೆಸಿದ್ದಾರೆ. ಆರೋಪಿಗಳೆಲ್ಲರೂ ಕೇರಳ ಮೂಲದ ವಿದ್ಯಾರ್ಥಿಗಳಾಗಿದ್ದಾರೆ ಎಂದರು. ಪ್ರಕರಣಕ್ಕೆ ಸಂಬಂಧಿಸಿ ಜಿಷ್ಣು, ಶ್ರೀಕಾಂತ್ ಪಿವಿ, ಅಶ್ವಂತ್, ಸಯಂತ್, ಅಭಿರತ್ ರಾಜೀವ್, ದ್ವಿತೀಯ ಬಿ ಫಾರ್ಮದ ರಾಹುಲ್ ಪಿ, ಮುಕ್ತಾರ್ ಅಲಿ, ಮೊಹಮ್ಮದ್ ಜರೀಂ ಎಂಬುವರನ್ನ ಬಂಧಿಸಲಾಗಿದೆ. ಜನವರಿ 10ರಂದು ತರಗತಿ ಮುಗಿಸಿ ಮಧ್ಯಾಹ್ನ 2 ಗಂಟೆಗೆ ತನ್ನ ಹಾಸ್ಟೆಲ್ ಕಡೆಗೆ ಹೋಗುತ್ತಿದ್ದ ಪ್ರಥಮ ವರ್ಷದ ವಿದ್ಯಾರ್ಥಿಯನ್ನು ಹಿರಿಯ ಆರೋಪಿತ ವಿದ್ಯಾರ್ಥಿಗಳು ತಲೆಕೂದಲು ಹಾಗೂ ಮೀಸಿ ತೆಗೆಸಿ ಬರುವಂತೆ ಗದರಿಸಿದ್ದಲ್ಲದೆ ಓರ್ವ ಕೆನ್ನೆಗೂ ಬಾರಿಸಿದ್ದಾನೆ. ನಂತರ ಜನವರಿ 12ರಂದು ಅಪರಾಹ್ನ ಅದೇ ವಿದ್ಯಾರ್ಥಿಗಳು ಮೀಸೆ ಹಾಗೂ ತಲೆಕೂದಲು ತೆಗೆಯದೆ ಬಂದ ಕಾರಣ ಬೈದು, ಮೀಸೆ ತಲೆಕೂದಲು ತೆಗೆಯದಿದ್ದರೆ ತಾವೇ ಕತ್ತರಿಸುವುದಾಗಿ ಬೆದರಿಕೆ ಹಾಕಿದ್ದಾಗಿ ರ್ಯಾಗಿಂಗ್ಗೆ ಒಳಗಾದ ವಿದ್ಯಾರ್ಥಿ ಪೊಲೀಸರಿಗೆ ದೂರು ನೀಡಿದ್ದ. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಮೊದಲನೇ ವರ್ಷಕ್ಕೆ ಇದೇ ವರ್ಷ 7ನೇ ತಾರೀಕು ಅಡ್ಮಿಷನ್ ತೊಗೊಂಡಿದ್ದೇನೆ. ಅಡ್ಮಿಷನ್ ತೊಗೊಂಡಾದ್ಮೇಲೆ ಹಾಸ್ಟೆಲ್ಗೆ ಅಡ್ಮಿಷನ್ ತೊಗೊಂಡಿದ್ದೇನೆ. ಸುಮಾರು 2 ಲಕ್ಷ ಖರ್ಚು ಮಾಡಿಕೊಂಡು ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸ್ ಎಲ್ಲ ಕಟ್ಟಿಬಿಟ್ಟು ಫಾರ್ಮಸಿಗೆ ಅಡ್ಮಿಷನ್ ತೊಗೊಂಡಿದ್ದೇನೆ. ನಮಗೆ ನಮ್ಮ DCP ಅವ್ರಿಗೆ ಕೆಲವು ಸಂಪರ್ಕ ಮಾಡಿ, ಹುಡುಗ ಏಕಾಏಕಿ ಕಾಲೇಜ್ ಬಿಟ್ಟು ಬಂದ್ಬಿಟ್ಟಿದ್ದಾನೆ ಮನೆಗೆ, ಮತ್ತು ನಾವಿಷ್ಟು ಫೀಸ್ ಕಟ್ಟಿದ್ವಿ ಮತ್ತು ಹೋಗಲ್ಲ ವಾಪಸ್ ಅಂತ ಹೇಳ್ತಾ ಇದ್ದಾನೆ ಅಂತಂದು ಮಾಹಿತಿ ಕೊಡ್ತಾರೆ. ಅದಕ್ಕೆ ಕರೆಸಿ ನಾವು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಹುಡುಗನಿಗೆ ಸುಮಾರು 5-6 ದಿನಗಳ ಕಾಲ ಬಹಳಷ್ಟು ರ್ಯಾಗಿಂಗ್ ಮಾಡಿರುವಂಥದ್ದು ನಮ್ಮ ವಿಚಾರಣೆಯಲ್ಲಿ ಕಂಡು ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದೀವಿ. ದಾಖಲು ಮಾಡಿಕೊಂಡು ಸುಮಾರು 9 ಜನ ವಿದ್ಯಾರ್ಥಿಗಳನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದ್ದು ಆ ಹುಡುಗ ಯಾರಿದ್ದಾನೆ, ಆ ಹುಡುಗನ ಹೆಸರನ್ನು ತಗೊಳ್ಳಿಕ್ಕೆ ಇಷ್ಟಪಡಲ್ಲ, ಅವನು ಮತ್ತು ಅವನ ಕ್ಲಾಸ್ಮೇಟ್, ಬ್ಯಾಚ್ಮೇಟ್ ಅವರಿಬ್ಬರನ್ನು